ಬಂಟ್ವಾಳದ ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ತುಳು ನಾಟಕೋತ್ಸವ 2022 7 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು 5ನೇ ದಿನವಾದ ಇಂದು ಸ್ಪಂದನ ಕಲಾವಿದರ್ ಬಂಟ್ವಾಳ ವಲಯದ ತಂಡದಿಂದ ಚಂದ್ರಗ್ರಹಣ ನಾಟಕವು ಪ್ರದರ್ಶನಗೊಂಡಿತು. ತುಳು ನಾಟಕ ಕಲಾವಿದರ ಒಕ್ಕೂಟ ಮಂಗಳೂರು ಇದರ ಬಂಟ್ವಾಳ ಘಟಕದ ಯೋಜನೆಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಹಾಗೂ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ತುಳು ನಾಟಕೋತ್ಸವ 2022 ಪುಂಜಾಲಕಟ್ಟೆ ನಾರಾಯಣಗುರು ವಸತಿ ಶಾಲೆಯ ಪ್ರಾಂಶುಪಾಲರಾದ ಸಂತೋಷ್ ಸನಿಲ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಲಾವಿದರಿಗೆ 3 ರೀತಿಯ ಬೆಂಬಲ ಬಹಳ ಮುಖ್ಯ. ಅದು ಯಾವುದೆಂದರೆ ಗುರುತಿಸುವಿಕೆ. ಇದರಿಂದ ಒಬ್ಬ ಕಲಾವಿದ ಅತ್ಯುತ್ತಮ ಸ್ಥಾನಕ್ಕೆ ಬೆಳೆಯಲು ಸಾಧ್ಯ ಎಂದರು. ಪರಿಪೂರ್ಣದ ಒಂಜಿ ವೇದಿಕೆ ಇಂಚಿನಲ್ಪ ಒಂಜಿ ಕಲಾವಿದಗ ಮೂಜಿ ರೀತಿದ ಅಂಚಿನ ಒಂಜಿ ಬೆಂಬಲ ಬೋಡಿಗೆ ಒಂಜಿ ರೀತಿ ಒಂಚಿ ಇಚ್ಚಿನ ಪಂಡಂದಂಡ ಒಂಜಿ ಗುರುತಿಸುವಿಕೆ, ರಡ್ನೆದವುದಾದ ಪಂಡ ಒಂಜಿ ಅವಕಾಶ, ಮೂಜಿನೆದವುದಾದ ಪಂಡ ಒಂಜಿ ವೇದಿಕೆ. ಬಹುಶಃ ಈ ಮೂಜೆಲ್ಲ ಇನಿ ಕಲಾವಿದರಿಗೆ ಕೊರ್ತನಂಚಿನ ಈ ಭಾಗದವರಿ ವ್ಯಕ್ತಿ ಇತ್ತೆರ್ನಾಂಡ ಅವು ಸುಭಾಷ್ ಚಂದ್ರ ಜೈನ್ರಂದು ಪಂಡ್ರೆ ಬಾರಿ ಪೆರ್ಮೆ ಅಪುಣಿಂಕ್ ದೇಪಂಡ ಇನಿ ಬಹುಶಃ ವೇದಿಕೆಡಿತ್ತಿನಂಚಿನ ಆ ಮಲ್ಲ ನಟೇರ್ ನಕಲು ಅಕ್ಲೇನು ದೂರೋಡು ತೂವೊಂದಿತ್ತಿನಂಚಿನ ಸಂದರ್ಭ ಇನಕಲ ಮುಟ್ಟ ಕೈತಲ್ ಕುಲ್ಲು ನಂಚಿನ ಒಂಜಿ ಸೌಭಾಗ್ಯಲ ಎಂಕ್ಲೆ ಗಾತಂಡು ಬಹುಶಃ ಇನಿ ಮಧ್ಯಾಹ್ನದ ಪೊರ್ತಡು ಕಾಂತಾರ ಸಿನಿಮಾ ಈ ಸಿನಿಮಾ ರಂಗದ ಮಾತ ದಾಖಲೆಲ್ಲ ದಾಟದು ದುಂಬುಪೋಯಿನಂಚಿನ ಸಂದರ್ಭ ಐಕೊಂಜಿ ರೀತಿದ ಒಂಜಿ ಆ ಗೆಲ್ಮೆಗೆ ಮುಕಲ್ಲ ಒಂಜಿ ಪಾಲ್ಪಡೆಯಿನಂಚಿನ ಆ ವ್ಯಕ್ತಿಲ್ಲ ಇನಿ ಮುಲ್ಪ ಕುಲೊಂದಿರಂದಾಂಡ ಅಕಲ್ಡ ಒಂಜಿ ವೇಳೆ ಅಕಲ್ಡ ಕೇಣಂದಾಂಡ ಅಕಲ್ಲ ಪನ್ಪೇರು ಅಂದು ಎಂಕ್ಲೆಲ್ಲ ಗುರ್ತಿಸಾಯನಂಚಿನ ಒಂಜಿ ವ್ಯಕ್ತಿ ಏರಂಡಲ್ಲ ಅಕಲ್ ಖಂಡಿತವಾದ ಪನಿಯರ ಪಂಡದೆ ಪನ್ಪೇರಿಗೆ ಅಂಚಾದಿಪ್ಪುನಾಗ ಇನಿ ಈ ಭಾಗದ ನಾಟಕೋತ್ಸವದ ಮುಖಾಂತರವಾದ ಈ ಭಾಗದ ಕಲಾವಿದರೇನು ಗುರುತಿಸೋನಂಚಿನ ಕೆಲಸ ಅಕ್ಲೆಗೆ ಒಂಜಿ ಅವಕಾಶ ತುಳು ನಾಟಕೋತ್ಸವದ ಮುಖಾಂತರ ಮಲ್ಪುನಂಚಿನವು ಅಂಚನೆ ಈ ಭಾಗಡಿ ಏರಂಡಲ ಒಂಜಿ ವೇಳೆ ಒಂಜಿ ನಾಟಕನ ತಂಡ ಕಲೆನ ಪ್ರದರ್ಶನ ಮಲ್ಪರೆ ಏರಾಂಡಲ ಒಂಜಿ ಮನಸ್ಸು ಮಲ್ಪರಂದಿತ್ತಂದಾಂಡ ಐಟು ಫಸ್ಟ್ ಅಕಲ್ನ ಮನಸ್ಸಿಡು ಬರ್ಪುಣಂದಿತ್ತಂದಾಂಡ ಅವು ಸ್ಪರ್ಶ ಕಲಾ ಮಂದಿರ. ನಂತರ ಸಿದ್ದಕಟ್ಟೆ ಅನಂತ ಪದ್ಮ ಹೆಲ್ತ್ ಸೆಂಟರ್ನ ಡಾಕ್ಟರ್ ಸುದೀಪ್ ಕುಮಾರ್ ಅವರು ಮಾತನಾಡಿ, ತುಳು ನಾಟಕವನ್ನ ಪ್ರದರ್ಶನ ಮಾಡುವ ಮೂಲಕ ತುಳು ಭಾಷೆ, ಸಾಹಿತ್ಯ ಮತ್ತು ತುಳು ಪರಂಪರೆಯನ್ನ ಉಳಿಸಿ ವಿಶ್ವದೆಲ್ಲೆಡೆ ಪಸರಿಸಬೇಕು ಎಂದರು. ಅವರನ್ನು ನನ್ನಷ್ಟಕ್ಕೆ ನಾನು ಯೋಚನೆ ಮಾಡಿದಾಗ ಅವರಲ್ಲಿ ನಿಜವಾಗಿ ಕೂಡ ಕಲೆಗೆ ಕೊಡುವಂಥ ಒಂದು ಪ್ರೋತ್ಸಾಹ ಅದು ಇವಾಗದ್ದಲ್ಲ. ಅನೇಕ ವರ್ಷಗಳಿಂದ ಕೂಡ ಅವರೊಂದು ಕಲೆ ಅಂತ ಹೇಳಿದ ಕೂಡಲೇ ಅದರಲ್ಲಿ ಖರ್ಚು ನಷ್ಟ ಅದು ಯಾವುದನ್ನು ಯೋಚನೆ ಮಾಡದೆ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ಅನೇಕ ವರ್ಷಗಳಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೈಮಿನಲ್ಲೂ ಕೂಡ ಯಕ್ಷಗಾನ ತರಬೇತಿ ಇರ್ಬೋದು ಅಥವಾ ಸಂಗೀತ ತರಬೇತಿ ಇರ್ಬೋದು, ಅದರ ಜೊತೆಗೆ ಈ ನಾಟಕೋತ್ಸವ, ಈ ಜಾನಪದ ಕಲೆ, ಹೀಗೆ ಅನೇಕ ವಿಧದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥ ನಮ್ಮ ಸುಭಾಷ್ ಚಂದ್ರ ಜೈನ್ ಅವರಿಗೆ ಹಾಗೂ ಅವರ ಎಲ್ಲ ತಂಡಕ್ಕೆ ಅಭಿನಂದನೆ ಹೇಳುತ್ತಾ, ಇನ್ನು ಮುಂದೆಯೂ ಕೂಡ ಈ ನಾಟಕೋತ್ಸವ ಬಹಳ ಯಶಸ್ವಿಯಾಗಿ ನೆರವೇರಲಿ. ಈ ನಾಟಕೋತ್ಸವದಿಂದ ಅನೇಕ ಕಲಾವಿದರು ಮುಂದೆ ಬಂದು ಇದೇ ರೀತಿಯಾಗಿ ನಮ್ಮ ಈ ಕಲಾವಿದರು ಇದೀಗ ಕಾಂತಾರ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡುವ ಹಾಗಾಗಿದೆ. ಹಾಗೆ ನಮ್ಮ ಇಂದಿನ ನಾಟಕೋತ್ಸವದಲ್ಲಿ ಕೂಡ ಅನೇಕ ಕಲಾವಿದರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಲನಚಿತ್ರಗಳಲ್ಲಿ ಕಲಾವಿದರಾಗಿ ಮೂಡಿಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾಂತಾರ ಸಿನಿಮಾ ಖ್ಯಾತಿಯ ನಟರಾದ ಪ್ರಕಾಶ್ ತುಮಿನಾಡು, ಸನಿಲ್ ಗುರು, ದೀಪಕ್ ರೈ ಪಾಣಾಜಿ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬಂಟ್ವಾಳದ ಸಮಾಜ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್, ಜನಜಾಗೃತಿ ವೇದಿಕೆ ಬಂಟ್ವಾಳ ತಾಲೂಕು ಇದರ ಅಧ್ಯಕ್ಷ ರೊನಾಲ್ಡ್ ಡಿಸೋಸಾ, ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಪದ್ಮನಾಭ ದೇವಾಡಿಕ, ನ್ಯಾಯವಾದಿಗಳು ರಾಜಾರಾಮ್ ನಾಯಕ್, ಬಂಟ್ವಾಳದ ನ್ಯಾಯವಾದಿಗಳಾದ ವಿನೋದ್, ಸೌತಡ್ಕ ಫರ್ನಿಚರ್ ಬಂಟ್ವಾಳ ಇದರ ನಾಗೇಶ್ ಕುಲಾಲ್, ಅಟೋ ಲೈನ್ ಬಿಸಿ ರೋಡ್ ಉದ್ಯಮಿಗಳು ಮತ್ತು ಸಹಕಾರಿಗಳು ಸುಧಾಕರ್ ಸಾಲ್ಯಾನ್, ಅಮಟಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಯಶವಂತ್ ಶೆಟ್ಟಿ, ತುಳು ನಾಟಕ ಕಲಾವಿದರ ಒಕ್ಕೂಟ ಮಂಗಳೂರು ಇದರ ಕೋಶಾಧಿಕಾರಿ ಮೋಹನ್ ಕೊಪ್ಪಳ, ಜೈನ ಮಿಲನ್ ಬಂಟ್ವಾಳ ಅಧ್ಯಕ್ಷರಾದ ದೀಪಕ್ ಕುಮಾರ್ ಜೈನ್, ಬಂಟ್ವಾಳದ ನ್ಯಾಯವಾದಿಗಳಾದ ವಿನೋದ, ಸೌತಡ್ಕ ಫರ್ನಿಚರ್ಸ್ ಬಂಟ್ವಾಳ ನಾಗೇಶ್ ಕುಲಾಲ್, ಅಟೋ ಲೈನ್ ಬಿಸಿ ರೋಡ್ನ ಉದ್ಯಮಿಗಳು ಮತ್ತು ಸಹಕಾರಿಗಳಾದ ಸುಧಾಕರ್ ಸಾಲ್ಯನ್, ಅಮಟಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಯಶವಂತ್ ಶೆಟ್ಟಿ, ತುಳು ನಾಟಕ ಕಲಾವಿದರ ಒಕ್ಕೂಟ ಮಂಗಳೂರು ಇದರ ಕೋಶಾಧಿಕಾರಿ ಮೋಹನ್ ಕೊಪ್ಪಳ,
ಜೈನ್ ಮಿಲನ್ ಬಂಟ್ವಾಳದ ಅಧ್ಯಕ್ಷರಾದ ದೀಪಕ್ ಕುಮಾರ್ ಜೈನ್, ಬಂಟ್ವಾಳ ವರ್ತಕರ ಸಹಕಾರಿ ಸಂಘದ ನಿರ್ದೇಶಕರಾದ ವಿಜಯಕುಮಾರಿ ಇಂದ್ರ, ಜೈನ್ ಮಿಲನ್ ಬಂಟ್ವಾಳಿದರ ಮಾಜಿ ಅಧ್ಯಕ್ಷರಾದ ಬ್ರಿಜೇಶ್ ಜೈನ್ ಬಾಳ್ತಿಲಬೀಡು, ಎಸ್ಎಂಎಸ್ ಶಾಮಿಯಾನ ಗುರುವಾಯನಕೆರೆ ಅಬ್ದುಲ್ ಲತೀಫ್, ಹೋಟೆಲ್ ಸಾರಥಿ ಉದ್ಯಮಿ ಬಾಲಕೃಷ್ಣ, ಬೆಳ್ತಂಗಡಿ ಶಾಮಿಯಾನ ಮಾಲಕರ ಸಂಘದ ಉಪಾಧ್ಯಕ್ಷರಾದ ಸುಕೇಶ್ ಜೈನ್, ಬಂಟ್ವಾಳ ಕಿಯೋನಿಕ್ಸ್ ಕಂಪ್ಯೂಟರ್ ಸೆಂಟರ್ನ ಗೀತಾ ಜಿನ್ಚಂದ್ರ ಈ ವೇಳೆ ಉಪಸ್ಥಿತರಿದ್ದರು. 7 ದಿನಗಳ ಕಾಲ ತುಳು ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದು ನವೆಂಬರ್ 4ರಂದು ಸಮಾರೋಪ ಸಮಾರಂಭ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಿಸಿ ರೋಡ್.